ಟೈಮ್ ಆಗಿರೋದು 9 ಗಂಟೆ. ನಾನು ಇವಾಗ ಎದ್ದಿರೋದಷ್ಟೇ. ಸಾರಿ ನನ್ನ ವಾಯ್ಸ್ ಈ ಥರ ಇದ್ರೆ. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಎದ್ದಿದ ತಕ್ಷಣ ಸಾರಿ ಹಾಕಿದ್ದೀನಿ, ಯಾವುದೇ ಕೆಲಸ ಮಾಡಿದೆ. ಸೊ ಅಮ್ಮನ ಹೋಗಿ ಮೀಟ್ ಆಗ್ಬೇಕು, ಅವ್ರಿಗೆ ತೋರಿಸ್ಬೇಕು ಈ ಗೆಟಪ್. ಅವ್ರ ರಿಯಾಕ್ಷನ್ ಹೇಗಿರ್ಬೋದು? ಅಡುಗೆ ಮಾಡ್ತಾ ಇದ್ದಾರೆ, ಬನ್ನಿ ನೋಡ. ಹಾಯ್, ಸೀರೆ ಜರಿ ತಗೊಂಡ ಇಟ್ಟೆ, ಒಂದು ಸೀರೆ, ಮೇಕಪ್ ಇದ್ದಿದ್ದೆಲ್ಲ ಕ್ಲೀನ್ ಮಾಡ್ತಾ 24 hours ಸಾರಿ ಚಾಲೆಂಜ್ ಇವತ್ತು. ಸರಿ ಕಮಾನ್, ಬೆಳಿಗ್ಗೆ ಎದ್ದಿದ ತಕ್ಷಣ ಏನೆಲ್ಲ ಮಾಡಬೇಕು, ಆ ಚಿಕ್ಕ ಪುಟ್ಟ ಕೆಲಸ ಅದನ್ನೆಲ್ಲ ಮಾಡಿ ಮುಗಿಸ್ತಾ ಇದ್ದೀನಿ. ಸೊ ಸಾರಿನಲ್ಲೇ ಇವತ್ತು ಪ್ರತಿಯೊಂದು ಟಾಸ್ಕ್ನ ಮಾಡ್ತೀನಿ. ಈ ವಿಡಿಯೋ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಫನ್ನಿ ಟಾಸ್ಕ್ಗಳಿರುತ್ತೆ. ಸೊ ಮಿಸ್ ಮಾಡದೆ ಪೇಷಂಟಿಂದ ಕೊನೆ ತನಕ ನೋಡಿ, ಓಕೆನಾ? ಯೋಗ ಟೈಮ್ ಎಲ್ಲರೂ ಹೇಳ್ತಾ ಇದ್ರಲ್ಲ, ಒಂದು ಡೇರ್ ಕೊಟ್ಟಿದ್ರಿ ನನಗೆ, ಸಾರಿ ಮಾಡ್ಬಿಟ್ಟು ಯೋಗ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು ಅಂತ. ನಾನು ಪ್ರತಿದಿನ ಈ ಹೊತ್ತಿಗೆ ವರ್ಕ್ಔಟ್ ಮಾಡ್ತೀನಿ. ಸೊ ಇವತ್ತು ನನ್ನ ವರ್ಕ್ಔಟ್ ಸಾರಿನಲ್ಲಿ ಇರುತ್ತೆ. ಹೇಗಾಗತ್ತೆ ಗೊತ್ತಿಲ್ಲ, ಐ ಹೋಪ್ ಏನು ಜಾರಲ್ಲ. ಲೆಟ್ಸ್ ಸ್ಟಾರ್ಟ್. ಪ್ರತಿದಿನ 1 hour ವರ್ಕೌಟ್ ಮಾಡ್ತೀನಿ, 9 o'clock to 10 o'clock. ಆದರೆ ಈ ಸಾರಿನಲ್ಲಿ ನನಗೆ ವರ್ಕೌಟ್ ಮಾಡೋದಕ್ಕಾಯ್ತಾ ಇಲ್ಲ, ಒಂದು ಸರ್ಕಸ್ ಮಾಡ್ದಂಗೆ ಆಯಿತು. ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ. ಆಗೋದಂದರೆ ತುಂಬಾ ಇಷ್ಟ. ನಿಮಗೆ ಕಾಮೆಂಟಲ್ಲಿ ತಿಳಿಸಿ. ಹೇಗಿದೆ ನನ್ನ ಫೈನಲ್ ಲುಕ್? ಆಕ್ಚುಲಿ ನೀವು ಕಂಪ್ಲೀಟ್ ಲುಕ್ನ ನೋಡಿಲ್ಲ. ಜ್ಯುವೆಲ್ರೀಸ್ ಹಾಗೇನೆ ಫ್ಲವರ್ಸ್ ನೋಡಿದ್ರಲ್ಲ, ಇದು ನಮ್ಮ ಊರಿನ ಮಲ್ಲಿಗೆ ಅಂತ ಹೇಳ್ತೀವಿ, ಜಾಜಿ ಹಾಗೇನೆ ಮಲ್ಲಿಗೆ. ಚೆನ್ನಾಗಿದೆಯಲ್ಲ, ತುಂಬಾನೇ ಬ್ಯೂಟಿಫುಲ್ ಸ್ಮೆಲ್, ಎಷ್ಟು ಸುಂದರವಾಗಿದೆ ಗೊತ್ತಾ. ಫೈನಲಿ ನಾನು ಇವತ್ತು ಈ ಕ್ಷಣ ಹಾಕಿರುವಂತ ಸೀರೆ ಒಂದು ತುಂಬಾ ಇಂಪಾರ್ಟೆಂಟ್ ಕ್ಷಣ ಇದು ನನಗೆ. ಯಾಕಂದ್ರೆ ಇದು ನನ್ನ ಅಮ್ಮನ ಮದುವೆಯ ಸೀರೆ ಹಾಕಿದ್ದೀನಿ. ಇದ್ರ ಬೆಲೆ ಎಷ್ಟು ವರ್ಷ ಹಿಂದಿನ ಸೀರೆ ಅಂತ ತಿಳಿಸ್ಕೊಡ್ತೀನಿ. ಬಟ್ ಕಂಪ್ಲೀಟ್ ಲುಕ್ ನ ನೋಡಿ. ಹೇಗಿದೆ? 32 ವರ್ಷ ಹಿಂದಿನ ಸೀರೆ. ಅಮ್ಮನಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? 4000 rupees ಕೊಟ್ಟಿರುತ್ತೆ ಆ ಸಮಯದಲ್ಲಿ. ದಿಬ್ಬಣ ಸೀರೆ ಅಂತ ಹೇಳ್ತೀವಲ್ಲ, ಮನೆಯಿಂದ ಉಟ್ಕೊಂಡು ಹೋಗೋ ಸೀರೆ, ಅದು ಎಷ್ಟು ಖುಷಿ ಅನ್ನಿಸ್ತಾ ಇದೆ ಗೊತ್ತಾ. ಅಮ್ಮನ ಸೀರೆ ನನಗೆ ಹಾಕೋದಕ್ಕೆ ಸಿಕ್ತು ಅಂತ. ಸರಿ, ಅಕಸ್ಮಾತ್ ಅಮ್ಮನ ಹಳೆ ಫೋಟೋ ಸಿಕ್ಕಿದ್ರೆ ಅವ್ರ ಮದುವೆ ಟೈಮ್ದು, ಅದನ್ನ ಕೂಡ ತೋರಿಸ್ತೀನಿ. ಅಂಡ್ ನಾನ್ ಹಾಕೊಂಡಿರುವಂತ ಗೆಟಪ್ ನೋಡಿದೀರಾ ಅಲ್ವಾ? ಹೇಗ ಅನ್ನಿಸ್ತಾ ಇದೆ ಹೇಳಿ? ನನ್ಗಂತೂ ಇವತ್ತಿನ ಎಂಟೈರ್ ವಿಡಿಯೋದ ಸ್ಪೆಷಲ್ ಮೂಮೆಂಟ್ ಅಂದ್ರೆ ಇದೇ ಆಗಿರುತ್ತೆ. ನಿಮಗೆ ಇಷ್ಟ ಆಯ್ತಾ? ವಾವ್, ಅದ್ಭುತ. ಸರಿ, ಈ ಸೀರೆ ಹಾಕೊಂಡು ಎಲ್ಲಿಗೆ ಹೋಗೋದಕ್ಕಿದೆ? ಯಾರು ನನ್ನ ಮದುವೆ ಕರೆದಿದ್ದಾರೆ? ಯಾರೂ ಕರೆದಿಲ್ಲ, ಎಲ್ಲಿಗೂ ಹೋಗೋದಕ್ಕಿಲ್ಲ. ಸೊ ಐ ಥಾಟ್ ರೆಡಿ ಆಗಿದ್ದೀನ, ಹಾಗಾದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಲೇಬೇಕು ಅಲ್ವಾ? ಒಂದು ಚೆನ್ನಾಗಿರುವಂಥ ಕನ್ನಡ ಹಾಡು ಅಥವಾ ಏನೇನಾದರೂ ಟ್ರೆಂಡಿಂಗ್ ಇರುವಂಥ ಹಾಡನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಈ ಥರ ಡ್ಯಾನ್ಸ್ ಎಲ್ಲ ಮಾಡಿ ಸರ್ಕಸ್ ಎಲ್ಲ ಮಾಡ್ತಾ ಇರುವಂಥ ಒಂದು ಬ್ಯಾಕ್ಗ್ರೌಂಡ್ ಸೀನನ್ನು ನೀವು ನೋಡ್ತಾ ಇದ್ದೀರಾ.
ಅಜ್ಜಿಯವ್ರು ಬಂದ್ರು, ಏನೋ ಪಾರ್ಸೆಲ್ ಕೊಟ್ರು, ನಾನೇ ಆರ್ಡರ್ ಮಾಡಿರೋದು. ಸೊ ಐ ಥಾಟ್ ಹೇಗಿದ್ರು ವಿಡಿಯೋ ಮಾಡ್ತಾ ಇದ್ದೀನಿ, ಇದೂ ಬಂದಿದೆ. ಸೊ ಏನಿದೆ ಅಂತ ತೋರಿಸ್ತೀನಿ ಅಂತ. ನೈಟ್ ಪ್ಯಾಂಟ್, ಇದು ಟ್ರ್ಯಾಕ್ ಪ್ಯಾಂಟ್ಸ್ ಮನೇಲಿ ಹಾಕೊಳ್ಳೋದಕ್ಕೆ. ಸೊ 2 ಆರ್ಡರ್ ಮಾಡಿದ್ದೆ. ಐ ಹೋಪ್ ಇದಾಗುತ್ತೆ. ಓಹೋ, ಇದು ಆರಾಮದಲ್ಲಿ ಆಗುತ್ತೆ. ನೈಸ್ ಯಾ. ಒಂದು ಅದು, ಆಮೇಲೆ ಇನ್ನೊಂದು, ಓ ಇದು ಅದಕ್ಕಿಂತನೂ ಚೆನ್ನಾಗಿದೆ. ಸೋ ಗುಡ್. ಬಟ್ ಸ್ವಲ್ಪ ತೆಳ್ಳಗಿದೆ, ಅದು ನನಗೆ ಇಷ್ಟ ಇಲ್ಲ ಅಷ್ಟೊಂದು. ಬಟ್ ನೈಸ್, ಮನೇಲಿ ಹಾಕೋದು ಕಂಫರ್ಟೇಬಲ್ ಆಗಿದೆ. ಓಕೆ, ಇದಿಷ್ಟ ಆಯ್ತಾ? ಇಲ್ಲಿ ನೀವೆಲ್ಲರೂ ಹೇಳ್ತಾ ಇದ್ರಲ್ಲ ಟ್ರೈ ಮಾಡಿ ಇದನ್ನ ಅಂತ. ಸೊ ಅದಕ್ಕೆ ನಿಮಗೋಸ್ಕರ ನಾನು ತಂದಿರೋದು ಈ ಸತಿ ಇದನ್ನ. ಈ ವಿಡಿಯೋದಲ್ಲೇ ಟ್ರೈ ಮಾಡಬೇಕು ಅಂತ. ಏನು ಸ್ಮೆಲ್ ಇಲ್ಲ. ಇದೇನು ಗೊತ್ತಾ, ವರ್ಲ್ಡ್ಸ್ ಸ್ಪೈಸಿಯೆಸ್ಟ್ ಚಿಪ್ಸ್ ಅಂತೆ. ಇದನ್ನ ತಿಂದ್ರೆ ಏನಾಗ್ತಾನೆ ಗೊತ್ತಿಲ್ಲ. ಅಂದ್ರೆ ಸರಿ ಬುದ್ದು ಎತ್ತಲ್ಲ ಕಳ್ಳ ಇಂದ್ರೆಗೆ ಅಡೆ ಬರುವುದಡೆಗೆ ದೊಡ್ಡ ಇಂದ್ರೆ ತಿನ್ಲಿಕ್ಕೆ ನಾನು ಬಿಡುದಿಲ್ಲ. ಪ್ಲೀಸ್ ಅಮ್ಮ, ನೀರಿಗೆ ಹೆಚ್ಚು ಗೊತ್ತುಂಟು ನೆಂಚ ಅಂತ ಪಲ್ಯ. ಅಲ್ಲಿ ಆಂಬುಲೆನ್ಸ್ ಬಂದಿ ರೆಡಿ ಮಾಡ್ತು ನಿನ್ನ ಒತ್ತಾಡಿ ಟೂವರ್ ಹಾಕುತ್ತಿ ಅಂತಾಡಲು ಅಂಚೆ ಸೈಡ್ ಆಂಬುಲೆನ್ಸ್ ರೆಡಿ ಮಾಡ್ತು. ಪ್ಲೀಸ್ ಅಮ್ಮ, ಆಡಿಯನ್ಸ್ ಬಂತಿರ್ತಿ ನೋಡಂದು. ಆಡಿಯನ್ಸ್ ಪಲ್ಯ ಪಂಡ ನೀವಿದ್ದೀರಿ, ನಿಮ್ಮ ವೀಕ್ಷಕ ಇದ್ದಾರೆ ಆಯ್ತಾ, ನಾನಿಲ್ಲ ಇದ್ರಲ್ಲಿ. ಚಿಪ್ಸ್ ಅಂತ, ಇದು ವರ್ಲ್ಡ್ ಸ್ಪೈಸಿಯಸ್ಟ್ ಚಿಪ್ಸ್. ಬಾಯಲ್ಲಿ ಓಪನ್ ಮಾಡ್ಬೇಕಾದ್ರೆ ಊರಿ ಈ ತರ ಇರುತ್ತೆ ಈ ಬಿಸ್ಕೆಟ್. ಕಾಣಿಸ್ತಾ ಇದೆಯಾ? ಇದು ಆಕ್ಚುಲಿ ಫುಲ್ ಇದರಲ್ಲಿ ಮಸಾಲೆ ಇದೆ, ಅಂದ್ರೆ ಸ್ಪೈಸಿ ಮಸಾಲೆ. ಖಾರ ತಿನ್ನೋರ್ಗೂ ಖಾರ ಆಗುತ್ತೆ, ಅಷ್ಟೊಂದು ಖಾರ ಮಸಾಲೆ. ಮಸಾಲೆ ಎಲ್ಲ ತೆಗೆದು ಒಂದು ಚಿಕ್ಕ ಪೀಸು. ಈ ಇಷ್ಟೊಂದು ಚಿಪ್ಸ್ ನಾನ್ ತಿಂದಿರೋದು ಈ ಚಿಕ್ಕ ಪುಟಾಣಿ ಪೀಸ್ ತಿಂದಿದ್ದು ಇಲ್ಲ ಅಂತ ಮಾಡಿದೆ. ಐ ಸ್ವೇರ್ ತುಂಬಾನೇ ಖಾರ ಇದೆ. ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಕಮ್ಮಿ ಖಾರನೇ ತಿಂತೀನಿ, ಅತಿಯಾಗಿ ಜಾಸ್ತಿ ತಿನ್ನಲ್ಲ. ಖಾರ ತಿನ್ನೋರಿಗೆ ಖಾರ ಆಗುತ್ತೆ ಅಂದ್ರೆ ಇನ್ನು ನನಗೆ ಎಷ್ಟು ಖಾರ ಆಗ್ಬೋದು ಅನ್ಕೊಳ್ಳಿ. ಇಲ್ಲ, ನಾನು ಈ ಚಾಲೆಂಜ್ ಮಾಡಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬಿಕಾಸ್ ನನಗೆ ನನ್ನ ಹೆಲ್ತ್ ಫಸ್ಟ್ ಇಂಪಾರ್ಟೆಂಟ್. ಅಂಡ್ ಇಷ್ಟೊಂದು ದೊಡ್ಡ ರಿಸ್ಕ್ ತಗೋಬೇಕಾ ಸುಮ್ಮನೆ ಒಂದು ಚಾಲೆಂಜ್ಗೋಸ್ಕರ? ಸಾಧ್ಯನೇ ಇಲ್ಲ. ಒಂದು ಜ್ಯೂಸ್ ಸಕ್ಕರೆ ಮಾಡಿ ಸ್ವಲ್ಪ ತಿಂದಿದ್ದಕ್ಕೆ ತಡ್ಕೋಬಹುದು. ನನಗೆ ನನ್ನ ನಾಲ್ಗೆ, ನನ್ನ ಥ್ರೋಟ್, ಆಮೇಲೆ ಮೇಲ್ಗಡೆ ಖಾರ ಉರಿತಾ ಇದೆ. ನೀವು ಅನ್ಕೋಬಹುದು ಅವಳು ತಿಂದಿದ್ದೆ ಇಷ್ಟು, ಯಾಕಷ್ಟೊಂದು ಓವರ್ ಆಕ್ಟಿಂಗ್ ಅಂತ. ಸ್ವಾಮಿ, ನೀವು ಆರ್ಡರ್ ಮಾಡಿ ತಿಂದು ನೋಡಿ, ಒಂದಕ್ಕೆ 200 ರೂಪಾಯಿ ಇದೆ. ಅಂದ್ರೆ ಅನ್ಕೊಳ್ಳಿದ್ದು ಯಾವ ರೇಂಜಿಗೆ ನಮ್ಮ ಮೈನೆಲ್ಲ ಉರ್ಸುತ್ತೆ ಅಂತ. ಸಾಧ್ಯನೇ ಇಲ್ಲ. ಐ ಆಮ್ ಸಾರಿ. ಅಂಡ್ ಅಮ್ಮ ಬೇಡ ಅಂದ್ಮೇಲೆ ಇದನ್ನ ಮಾಡಬಾರ್ದು ಅಲ್ಲ. ಯಾವ ವಿಷಯಕ್ಕೂ ಬೇಡ ಅಂತ ಅನ್ನಲ್ಲ. ಸುಮ್ಮನೆ ಬೇಡ ಅಂದಿದ್ದ ವಿಷಯಕ್ಕೆ ಏನಕ್ಕೆ? ನನ್ನ ಕೈಲಂತೂ ಇದನ್ನ ತಿನ್ನೋದಕ್ಕಾಗಲ್ಲ. ಇದೆಲ್ಲ ಪೀಸ್ ಪೀಸ್ ಆಗಿದೆ. ಸೊ ನನ್ನ ಕಸಿನ್ ಬಂದು ಹೇಳ್ತಾ ಇದ್ದೆ, ನಾನ್ ತಿಂತೀನಿ, ನನ್ನ ಕೈಲಾಗುತ್ತೆ ಅಂತ. ಹಾ, ಹೊರತ ಪಾಡು ಲೈ ತೆಗಿಯೋ ಎಕ್ಸ್ಪೋರ್ಟ್ ಬನ್ನಿ. ನನ್ನ ಜಾಸ್ತಿ ಫೋನ್ ಖಾರ ಉಂಟು. ಖಾರ ಉಂಟು ಈ ಕನ್ನಡಕ್ಕೆ ಬನ್ನಿ. ಖಾರ ಉಂಟು, ತುಂಬಾ ಖಾರ ಉಂಟು. ಸೀರೆ ಹಾಕೊಂಡು ಏನು ಹೇಳು, ಬರೀ ಟೈಮ್ ಪಾಸ್ ಮಾಡಿದ್ದಾಯ್ತು ಬೆಳಿಗ್ಗೆಯಿಂದ.
ಇಲ್ಲ, ನಾನು ಸೀರೆ ಹಾಕ್ಕೊಂಡು ಮನೆ ಕೆಲಸ ಮಾಡೋದನ್ನು ಪ್ರಯತ್ನ ಪಟ್ಟೆ. ಸೊ ಅದರಲ್ಲಿ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ. ಸುಲಭ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಆ ಸೀರೆಯಲ್ಲಿ ಈ ಸೆಕೆಗೆ ಯಪ್ಪ ಎಷ್ಟು ಹಿಂಸೆ ಆಯಿತು ಅಂದರೆ, ಇದಕ್ಕಿಂತ ಒಂದು ಟ್ರ್ಯಾಕ್ ಪ್ಯಾಂಟ್, ಒಂದು ಟೀ ಶರ್ಟ್ ಬೆಸ್ಟ್. ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಅದು ಬೇರೆ ಮಧ್ಯ ಮಧ್ಯ ಸಿಕ್ಕಾಕೊಳ್ಳೋದು, ಅಯ್ಯೋ. ಬಟ್ ಒಂದು ಸೀಕ್ರೆಟ್ ಹೇಳ, ಸೀರೆ ಹಾಕಿದ್ರೆ ಏನು ತುಂಬಾ ಈಸಿ ಅಂತ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಅದನ್ನು ನೋಡಿ ಮಿಸ್ ಮಾಡಿದೆ. ಇಷ್ಟೆಲ್ಲ ಆಗುವಷ್ಟರಲ್ಲಿ ಸಂಜೆ ಒಂದು 4 ಗಂಟೆ ಆಯಿತಾ. ಆಮೇಲೆ ಬೇಗ ಟೀ ಕಾಫಿ ಎಲ್ಲ ಆದಮೇಲೆ ನಾವು ಬೀಚಿಗೆ ಹೊರಟಿದ್ವಿ. ಇದು ನಮ್ಮೂರಿನ ಮಲ್ಪೆ ಬೀಚ್. ಎಷ್ಟು ಸುಂದರವಾಗಿದೆ ನೋಡಿ. ಆದರೆ ಇಷ್ಟೊಂದು ದೊಡ್ಡ ಫೇಮಸ್ ಬೀಚಲ್ಲಿ ಯಾರಾದರೂ ಇದ್ದಾರಾ? ಒಬ್ಬರಾದರೂ ಕಾಣ್ತಾ ಇದ್ದಾರಾ ನಿಮಗೆ? ಇಲ್ಲ, ಯಾರೂ ಇಲ್ಲ. ಒಂದು ಅಂಗಡಿನೂ ಓಪನ್ ಇಲ್ಲ ನೋಡಿ. ಒಂಥರ ಖುಷಿ ಆಯಿತು, ನೆಮ್ಮದಿ ಆಯಿತು. ಯಾಕಂದರೆ ಈ ಪರಿಸ್ಥಿತಿನಲ್ಲಿ ಜಾಸ್ತಿ ಜನ ಇದ್ದರೆ ಭಯನೂ ಅಲ್ವಾ. ನನ್ನ 3ನೇ ಸೀರೆನಲ್ಲಿ ನಾನು ಬಂದಿರೋದು ಮಲ್ಪೆ ಬೀಚ್ಗೆ. ಏನಿದು ವಿಡಿಯೋಗೂ ವಾಯ್ಸ್ಗೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ರೆ ಆ ವಿಡಿಯೋದಲ್ಲಿರುವಂಥ ವಾಯ್ಸ್ನ ಡಿಲೀಟ್ ಮಾಡಬೇಕಾಯಿತು. ಯಾಕಂದರೆ ಫುಲ್ ಗಾಳಿ ಶಬ್ದ, ಏನೂ ಕೇಳಿಸ್ತಾ ಇಲ್ಲ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಟ್ಟು ಹೇಳ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಸೀರೆ ಹಾಕ್ಕೊಂಡು ಬೀಚಿಗೆ ಬಂದಿದ್ದೀನಿ. ಮೊದಲನೇ ಬಾರಿಗೆ ಲೈಫಲ್ಲಿ ಸೀರೆ ಹಾಕ್ಕೊಂಡು ಬೀಚ್ ಸವಾರಿ. ಬೀಚಲ್ಲಿ ಯಾರು ಇಲ್ಲದೆ ಇದ್ದರೆ ಏನಾಯ್ತಂತೆ? ನಾನಿದ್ದೀನಾ? ನೀರಿದೆಯಾ? ಮಣ್ಣಿದೆಯಾ? ಚೆನ್ನಾಗಿರೋ ಗಾಳಿ ಇದೆಯಾ? ಮರಗಿಡಗಳಿದೆಯಾ? ಎಂಜಾಯ್ ಮಾಡೋಣ ಅಷ್ಟೇ ಸಾಕು. ಯಾರೂ ಇಲ್ಲ. ಪಾನಿಪುರಿ, ಐಸ್ ಕ್ರೀಮ್, ಬೇಲ್ಪುರಿ ಎಲ್ಲ ತಿನ್ನಬೇಕು ಅಂತ ಅಂದ್ಕೊಂಡಿದ್ರೆ ಒಂದೇ ಒಂದು ಅಂಗಡಿ ಓಪನ್ ಇಲ್ಲ. ಬಟ್ ನಾವು ಬಿಡ್ತೀವ? ನೀರಾದರೂ ಇದೆಯಲ್ವಾ, ನೀರಲ್ಲಿ ಸ್ವಲ್ಪ ಎಂಜಾಯ್ ಮಾಡೋಣ. ಪ್ರತಿ ಸತಿ ಕಮ್ಮಿನಲ್ಲಿ 1,000 ಆದರೂ ಇರ್ತಾ ಇದ್ದಿರುವಂಥ ಜಾಗದಲ್ಲಿ ಒಂದು 50 ಜನ ಇದ್ದರೆ ಯಪ್ಪ ಹೆಂಗೆ ಅನಿಸುತ್ತೆ ಗೊತ್ತಾ. ಬೀಚಿಗೆ ಬಂದಮೇಲೆ ನಾನು ಬಿಡ್ತೀನಾ? ಯಾವ ಬಟ್ಟೆ ಆದರೂ ಸರಿ, ನೀರಲ್ಲಂತೂ ಆಟ ಆಡಲೇಬೇಕು. ಎಷ್ಟು ಭಯ ಇತ್ತು ಗೊತ್ತಾ ಮನಸ್ಸಲ್ಲಿ. ಒಂದು ಸ್ವಲ್ಪ ನೀರಿಗೆ ಹೋಗೋದು, ವಾಪಸ್ ಬಂದುಬಿಡೋದು. ಟ್ವೆಂಟಿ-4 hours ಸಾರಿ ಚಾಲೆಂಜ್ ಮಾಡೋದು ಅಂದರೆ ಖಂಡಿತವಾಗ್ಲೂ ಈಸಿ ಇಲ್ಲ. ಬೀಚ್ಗೆ ಹೋಗಿ ಬಂದು ಸ್ನಾನ ಮಾಡಿ, ಇದು ನನ್ನ 4ನೇ ಸೀರೆ ಇವತ್ತಿಗೆ. ಇಮ್ಯಾಜಿನ್, ಒಂದು ದಿನದಲ್ಲಿ 4 ಸೀರೆ ಹಾಕಿದ್ದೀನಿ. ನನ್ನ ಮದುವೆಗೂ ಇಷ್ಟೊಂದು ಸೀರೆ ಹಾಕಿಲ್ಲ ನಾನು. ಸೊ ಅಮ್ಮಂದು ಯಾವುದೋ ಒಂದು ಸೀರೆ ಹಾಕಿದ್ದೀನಿ ಕಂಫರ್ಟ್ ಆಗಿರಬೇಕು ಅಂತ. ಎಡಿಟಿಂಗ್ ಮಾಡಬೇಕು, ನೆಕ್ಸ್ಟ್ ವಿಡಿಯೋ ಹಾಕಬೇಕು, ನೀವೆಲ್ಲರೂ ನೋಡಬೇಕಲ್ವಾ. ಸೊ ಆ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಆ್ಯಂಡ್ ಒಂದು ಸ್ವಲ್ಪ ಟೈಮ್ ಪಾಸ್ಗೆ ಗೇಮ್ ಆಡೋಣ ಅಂತ ಹಾಗೆ ನೋಡ್ತಾ ಇದ್ದೀನಿ. ನನ್ನ ದಿನನಿತ್ಯದ ಕೆಲಸ ಅಂದರೆ ಎಡಿಟಿಂಗ್. ಇದನ್ನು ಮಾಡದೇ ಇದ್ದರೆ ನನಗೆ ಪ್ರೊಡಕ್ಟಿವ್ ಡೇ ಅಂತ ಅನಿಸೋದೇ ಇಲ್ಲ. ಸೊ ಇದನ್ನು ಮಾಡಿ ನನ್ನ ಕಸಿನ್ ಜೊತೆ ಸ್ವಲ್ಪ ಕ್ಯಾರಮ್ ಎಲ್ಲ ಆಟ ಆಡಿ ಈ ದಿನವನ್ನು ಮುಗಿಸ್ದೆ. ಬಟ್ ನಿಮ್ಮ ಫೇವ್ರೆಟ್ ಶೋನ ನೋಡದೆ ಮಲ್ಗೋದಕ್ಕಾಗುತ್ತೆ? ಖಂಡಿತವಾಗ್ಲೂ ಇಲ್ಲ. ಅದೇನು ಅಂತ ನೋಡಿ. ಹಾಗೆಯೇ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ತಡಾವ್. 11 ಗಂಟೆಗೆ 15 ನಿಮಿಷ ಇದೆ. ನಾನು ಇನ್ನೂ ಈ ಸೀರೆನಲ್ಲಿದ್ದೀನಿ. ನೀವು ಕೊಟ್ಟಿರುವಂಥ ಸೀರೆ ಟಾಸ್ಕ್ ಕಷ್ಟ ಇದೆ. ಬಟ್ ವಾಶ್ರೂಮ್ಗೆ ಹೋಗೋದಕ್ಕೆ ತುಂಬ ಈಸಿ ಗೊತ್ತಾ. ಲಿಫ್ಟ್ ಮಾಡೋದು ಹೋಗೋದು ಕಷ್ಟ ಇದೆ. ಸೊ ಬಿಗ್ ಬಾಸ್ ಅದನ್ನು ನೋಡಿದ್ರೆ ನಾನು ನಿದ್ದೆ ಮಾಡ್ತೀನ. ಸೊ ಬಿಗ್ ಬಾಸ್ ರಾತ್ರಿ ನಿದ್ದೆ ಮಾಡ್ತೀನಿ. ಆ್ಯಂಡ್ ನಾಳೆ ಬೆಳಿಗ್ಗೆಗೆ ಈ ಟಾಸ್ಕ್ ಮುಗಿಯುತ್ತೆ. ಸೊ ಬಿಗ್ ಬಾಸ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ನಿದ್ದೆ ಮಾಡುವಂಥ ಟೈಮ್. ಇವತ್ತಿಡೀ ರಾತ್ರಿ ಸಾರಿನ ನಿದ್ದೆ ಮಾಡಬೇಕು. ಇಟ್ಸ್ ಇಸ್ ಅ ಬಿಗ್ ಟಾಸ್ಕ್. ಬಟ್ AC ಇರೋದ್ರಿಂದ ನಾನು ಸೇವ್ ಆಗ್ತೀನಿ, ಅಷ್ಟೊಂದು ಶೆಕೆ ಆಗಲ್ಲ. ಇನ್ನೇನು ಕತೆ ಇಲ್ಲ.
ಖುಷಿನಾ? ನಾಳೆ ಬೆಳಿಗ್ಗೆ ಎದ್ದೇಳೋಣ. ಅಲ್ಲಿ ತನಕ ಗುಡ್ ನೈಟ್ ಅಂಡ್ ಲೈಟ್ಸ್ ಆಫ್ ಪ್ಲೀಸ್.